ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಸಾಧಾರಣ ಕಾಲದ 14ನೆಯ ಭಾನುವಾರದ ವಾಚನಗಳ ಧ್ಯಾನಕ್ಕೆ ಸ್ವಾಗತ, ಸುಸ್ವಾಗತ. ಈ ದಿನ ನಾವು ಧ್ಯಾನಿಸುವ ವಾಚನಗಳು ಜುಲೈ 9ನೆಯ ತಾರೀಕು. ನಾವೆಲ್ಲರೂ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಭುವೇ, ಈ ದಿನ ನಾವು ಆಲಿಸುವ ಈ ವಾಚನಗಳ ಧ್ಯಾನ ಅರ್ಥೈಸುವಂತೆ ಪರಿಶುದ್ಧಾತ್ಮರಿಂದ ನಮ್ಮನ್ನು ಭರಿಸು. ಸ್ವರ್ಗೀಯ ಜ್ಞಾನವನ್ನು ನಮಗೆ ಕರುಣಿಸು, ಗ್ರಹಿಸುವಂತೆಯೂ ಮತ್ತು ನಮ್ಮ ಜೀವನಕ್ಕೆ ಆಶೀರ್ವಾದವಾಗುವಂತೆಯೂ ಈ ಸ್ವಾರ್ಥೆಯನ್ನು ಮಾರ್ಪಡಿಸು. ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಬಲವನ್ನು ನಮಗೆ ಕರುಣಿಸು. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ಮೊದಲನೆಯ ವಾಚನ ಜಕರಿಯ ಪ್ರವಾದಿಯ ಗ್ರಂಥದಿಂದ, ಅಧ್ಯಾಯ 9, ವಾಕ್ಯಗಳು 9ರಿಂದ 10. ಸಂತೋಷಿಸಿರಿ, ಆನಂದಿಸಿರಿ, ಸಿಯೋನಿನ ನಿವಾಸಿಗಳೇ, ಹರ್ಷೋದ್ಗಾರ ಮಾಡಿರಿ. ಜೆರುಸಲೇಮಿನ ಜನಗಳೇ, ಇಗೋ ಬರುತಿಹನು ನಿಮ್ಮ ಅರಸನು, ನ್ಯಾಯವಂತನು, ಜಯಶೀಲನು, ಆತನು ವಿನಮ್ರನು, ಹೇಸರಗತ್ತೆಯನ್ನೇರಿ ಸಾಗಿ ಬರುತಿಹನು. ಕಿತ್ತು ಹಾಕುವೆನು ಎಫ್ರಾಯೀಮಿನ ರಥಬಲವನ್ನು, ನಿಶ್ಶೇಷ ಮಾಡುವೆನು ಜೆರುಸಲೇಮಿನ ಅಶ್ವಬಲವನ್ನು, ಮುರಿಯಲಾಗುವುದು ಯುದ್ಧದ ಬಿಲ್ಲುಗಳನ್ನು. ಘೋಷಿಸುವೆನು ಶಾಂತಿಯನ್ನು ರಾಷ್ಟ್ರಗಳಿಗೆ, ಆತನ ರಾಜ್ಯಭಾರ ಸಮುದ್ರದಿಂದ ಸಮುದ್ರದವರೆಗೆ, ಯುಫ್ರೆಟೀಸ್ ನದಿಯಿಂದ ಭುವಿಯ ಕಟ್ಟಕಡೆಯವರೆಗೆ. ಕೀರ್ತನೆ 145, ಶ್ಲೋಕ. ದೇವಾ, ಯುಗಯುಗಾಂತರಕ್ಕೂ ನಿನ್ನ ನಾಮಕ್ಕೆ ನಮನ. ದೇವಾ ನನ್ನೊಡೆಯ, ಮಾಡುವೆ ನಿನ್ನ ಗುಣಗಾನ. ಯುಗಯುಗಾಂತರಕ್ಕೂ ನಿನ್ನ ನಾಮಕ್ಕೆ ನಮನ. ಹೊಗಳುವೆನು ನಾ ದಿನ ದಿನಕ್ಕೂ ನಿನ್ನನು, ಭಜಿಸುವೆನೆಂದಿಗೂ ನಿನ್ನ ಹೆಸರನು. ದೇವ, ಯುಗಯುಗಾಂತರಕ್ಕೂ ನಿನ್ನ ನಾಮಕ್ಕೆ ನಮನ. ಪ್ರಭು ದಯಾನಿಧಿ, ಕೃಪಾಸಾಗರನು, ಸಹನಶೀಲನು, ಪ್ರೀತಿಪೂರ್ಣನು. ಪ್ರಭುವಿನ ಕರುಣೆ ಎಲ್ಲರ ಮೇಲೆ, ಆತನ ಕೃಪೆಯು ಸೃಷ್ಟಿಯ ಮೇಲೆ. ದೇವ, ಯುಗಯುಗಾಂತರಕ್ಕೂ ನಿನ್ನ ನಾಮಕ್ಕೆ ನಮನ. ಪ್ರಭು, ನಿನ್ನನ್ನು ಸ್ತುತಿಪುವುದು ಸೃಷ್ಟಿಯೆಲ್ಲವೂ, ಕೊಂಡಾಡುವುದು ನಿನ್ನನ್ನು ಭಕ್ತ ಸಮೂಹವು. ಪ್ರಸಿದ್ಧಪಡಿಸುವರು ನಿನ್ನ ರಾಜ್ಯದ ಮಹತ್ವವನ್ನು, ವರ್ಣಿಸುವರವರು ನಿನ್ನ ಶಕ್ತಿ ಸಾಮರ್ಥ್ಯವನ್ನು. ದೇವ, ಯುಗಯುಗಾಂತರಕ್ಕೂ ನಿನ್ನ ನಾಮಕ್ಕೆ ನಮನ. ಶಾಶ್ವತವಾದುದು ನಿನ್ನ ರಾಜ್ಯವು, ಇರುವುದೆಂದಿಗೂ ನಿನ್ನ ಆಳ್ವಿಕೆಯು. ನುಡಿಯಲಿ ಪ್ರಭು ಸದಾ ಪ್ರಾಮಾಣಿಕನು, ನಡೆಯಲಿ ಆತನು ಸದಾ ಪ್ರೀತಿಮಯನು. ದೇವ, ಯುಗಯುಗಾಂತರಕ್ಕೂ ನಿನ್ನ ನಾಮಕ್ಕೆ ನಮನ. ರೋಮನರಿಗೆ ಬರೆದ ಪತ್ರದಿಂದ ವಾಚನ, ಅಧ್ಯಾಯ 8, ವಾಕ್ಯಗಳು 9 ಮತ್ತು 11ರಿಂದ 13. ಸಹೋದರರೇ, ನಿಮ್ಮಲ್ಲಿ ನಿಜವಾಗಿಯೂ ದೇವರ ಆತ್ಮವು ನೆಲೆಸಿದ್ದರೆ, ನೀವು ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಜೀವಿಸದೆ ಪವಿತ್ರಾತ್ಮ ಅವರ ಚಿತ್ತಕ್ಕೆ ಅನುಸಾರವಾಗಿ ಜೀವಿಸುತ್ತೀರಿ. ಯಾರಲ್ಲಿ ಕ್ರಿಸ್ತ ಯೇಸುವಿನ ಆತ್ಮ ಇಲ್ಲವೋ ಅಂಥವನು ಕ್ರಿಸ್ತ ಯೇಸುವಿಗೆ ಸೇರಿದವನಲ್ಲ. ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರ ಆತ್ಮ ನಿಮ್ಮಲ್ಲಿ ನೆಲೆಗೊಂಡಿರಲಿ. ಆಗ ಕ್ರಿಸ್ತ ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರು ನಿಮ್ಮಲ್ಲಿ ನೆಲೆಗೊಂಡಿರುವ ಆತ್ಮನ ಮುಖಾಂತರ ನಿಮ್ಮ ನಶ್ವರ ದೇಹಗಳಿಗೂ ಜೀವವನ್ನೀಯುವರು. ಆದ್ದರಿಂದ ಸಹೋದರರೇ, ನಾವು ಶರೀರ ಸ್ವಭಾವದ ಹಂಗಿನಲ್ಲಿಲ್ಲ, ಆದರೆ ಅದರ ಆಶಾಪಾಶಗಳಿಗೆ ಅನುಗುಣವಾಗಿ ಬಾಳುವ ಹಂಗಿನಲ್ಲೂ ಇಲ್ಲ. ನೀವು ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಬಾಳಿದರೆ ಖಂಡಿತವಾಗಿ ಸಾಯುವಿರಿ. ಪವಿತ್ರಾತ್ಮ ಅವರ ನೆರವಿನಿಂದ ದೈಹಿಕ ದುರಭ್ಯಾಸಗಳನ್ನು ದಮನ ಮಾಡಿದರೆ ಜೀವಿಸುವಿರಿ. ಘೋಷಣೆ. ಅಲ್ಲೆಲುಯ್ಯ, ಅಲ್ಲೆಲುಯ್ಯ. ಪಿತನೇ, ಭೂಪರಗಳ ಒಡೆಯನೇ, ಈ ವಿಷಯಗಳನ್ನು ಮಕ್ಕಳಂತವರಿಗೆ ಶ್ರುತಪಡಿಸಿದ್ದೀರಿ. ಇದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ. ಮತ್ತಾಯನ ಶುಭ ಸಂದೇಶ, ಅಧ್ಯಾಯ 11, ವಾಕ್ಯಗಳು 25ರಿಂದ 30. ಆ ಕಾಲದಲ್ಲಿ ಯೇಸು
ಪಿತನೇ, ಪರಲೋಕ ಭೂಲೋಕಗಳ ಒಡೆಯನೇ, ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಈ ವಿಷಯಗಳನ್ನು ಮರೆಮಾಡಿ ಮಕ್ಕಳಂತವರಿಗೆ ನೀವು ಶ್ರುತಪಡಿಸಿದ್ದೀರಿ. ಇದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ. ಹೌದು ಪಿತನೇ, ಇದೇ ನಿಮ್ಮ ಸುಪ್ರೀತ ಸಂಕಲ್ಪ. ನನ್ನ ಪಿತ ಸಮಸ್ತವನ್ನು ನನ್ನ ವಶಕ್ಕೆ ಒಪ್ಪಿಸಿದ್ದಾರೆ. ಪುತ್ರನು ಯಾರೆಂಬುದನ್ನು ಪಿತನೇ ಹೊರತು ಬೇರಾರೂ ಅರಿಯರು. ಪಿತನು ಯಾರು ಎಂಬುದನ್ನು ಪುತ್ರನು ಮತ್ತು ಯಾವನಿಗೆ ಪುತ್ರನು ಅವರನ್ನು ಶ್ರುತಪಡಿಸಲು ಇಚ್ಛಿಸುತ್ತಾನೋ ಅವರೇ ಹೊರತು ಮತ್ತಾರೂ ಅರಿಯರು. ಶ್ರಮಜೀವಿಗಳಿಗೆ ವಿಶ್ರಾಂತಿದಾತ, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನಾನು ವಿನಯಶೀಲನು, ದೀನ ಹೃದಯನು. ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ. ಆಗ ನಿಮಗೆ ವಿಶ್ರಾಂತಿ ಸಿಗುವುದು. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ ಎಂದರು. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 14ನೆಯ ಭಾನುವಾರದಲ್ಲಿ ನಾವಿದ್ದೀವಿ. ಇಂದಿನ ಈ 3 ವಾಚನಗಳಲ್ಲಿ ಮೊದಲನೇ ವಾಚನ, ಇಗೋ ಬರುತ್ತಿರುವನು ನಿಮ್ಮ ಅಥವಾ ಬರುತ್ತಿಹನು ನಿಮ್ಮ ಅರಸನು. ಎರಡನೇ ವಾಚನದಲ್ಲಿ ಪವಿತ್ರಾತ್ಮರ ನೆರವಿನಿಂದ ದೈಹಿಕ ದುರಭ್ಯಾಸಗಳನ್ನು ದಮನ ಮಾಡಿದರೆ ನಾವು ಜೀವಿಸುವೆವು ಎಂಬ ಸಂದೇಶವನ್ನು, ಹಾಗೂ 3ನೇ ವಾಚನದಲ್ಲಿ ನಾನು ವಿನಯಶೀಲನು, ದೀನ ಹೃದಯನು ಎಂಬ ಸಂದೇಶವನ್ನು ನಾವು ಆಲಿಸುತ್ತೇವೆ. ಇಂದಿನ ಮೊದಲನೇ ವಾಚನದಲ್ಲಿ ಜೆಕರ್ಯ ಪ್ರವಾದಿಸಿ ಹೇಳುತ್ತಾನೆ, ನಮ್ಮ ದೇವರು ಅಥವಾ ಪ್ರಭು ಯೇಸುವಿನ ಕುರಿತು ಒಂದು ಪ್ರವಾದನೆಯನ್ನು ಮಾಡುತ್ತಾನೆ. ಸಂತೋಷಿಸಿರಿ, ಆನಂದಿಸಿರಿ, ಸಿಯೋನಿನ ನಿವಾಸಿಗಳೇ, ಹರ್ಷೋದ್ಗಾರ ಮಾಡಿರಿ. ನಿಮ್ಮ ದುಃಖವೆಲ್ಲ ನಲಿವಾಗುವುದು, ನಿಮ್ಮ ನೋವೆಲ್ಲ ಮರೆತು ಹೋಗುವುದು. ಏಕೆ? ಜೆರುಸಲೇಮಿನ ಜನಗಳೇ, ಇಗೋ ಬರುತ್ತಿಹನು ನಿಮ್ಮ ಅರಸನು, ನ್ಯಾಯವಂತನು, ಜಯಶೀಲನು, ವಿನಮ್ರನು. ನ್ಯಾಯವಂತ, ಜಯಶೀಲ, ವಿನಮ್ರ. ಏಸರ ಗತ್ತೆಯನ್ನೇರಿ ಸಾಗಿ ಬರುತ್ತಿಹನು. ಕಿತ್ತು ಹಾಕುವೆನು ಎಫ್ರಾಯಿಮಿನ ರಥಬಲವನ್ನು, ನಿಶ್ಶೇಷ ಮಾಡುವೆನು ಜೆರುಸಲೇಮಿನ ಅಶ್ವಬಲವನ್ನು. ಮುರಿಯಲಾಗುವುದು ಯುದ್ಧದ ಬಿಲ್ಲುಗಳನ್ನು. ಘೋಷಿಸುವೆನು ಶಾಂತಿಯನ್ನು ರಾಷ್ಟ್ರಗಳಿಗೆ. ಆತನ ರಾಜ್ಯಭಾರ ಸಮುದ್ರದಿಂದ ಸಮುದ್ರದ ಯೂಫ್ರೆಟಿಸ್ ನದಿಯ ಭೂಮಿಯ ಕಟ್ಟ ಕಡೆಯವರೆಗೆ. ಅಂದರೆ ಪ್ರಭು ಯೇಸುವಿನ ಕುರಿತು ಒಂದು ಪ್ರವಾದನೆಯನ್ನು ನಾವಿಲ್ಲಿ ನೋಡುತ್ತೇವೆ. ಏಸರ ಗತ್ತೆಯನ್ನೇರಿ ಬಂದಾಗ ಜನರೆಲ್ಲರೂ ಹೊಸಾನ ಹೊಸಾನ ದಾವಿದ ಕುಲಪುತ್ರರೇ ಅಂತೇಳಿ ಹಾಡಿದ್ದ ಆ ಒಂದು ಘಟನೆಯನ್ನು ನೆನೆಸಿಕೊಂಡಾಗ, ಜೆಕರ್ಯ ಪ್ರವಾದಿ ಭರವಸೆ ಕಳೆದುಕೊಂಡ ಜೆರುಸಲೇಮಿಗೆ, ಇಸ್ರಾಯೇಲ್ ಜನಾಂಗಕ್ಕೆ ಭರವಸೆಯನ್ನು ನೀಡುತ್ತಾ ಇದ್ದಾನೆ. ಜೆರುಬ್ಬಾಬೆಲ್ ಎಂಬ ಆ ಪ್ರವಾದಿ ಅಲ್ಲಿ ಅಥವಾ ಅರಸ ಅವರಿಗೆ ದೇವರೆಡೆಗೆ ಅವರನ್ನು ತರುವಂತಹ ಘಟನೆಯನ್ನು ಈ ಪುಸ್ತಕದಲ್ಲಿ ನಾವು ಓದಬಹುದು. ದೇವರ ನಾಮಕ್ಕೆ ನಾವು ಯುಗ ಯುಗಾಂತರಕ್ಕೂ ನಮನಗಳನ್ನು ಸಲ್ಲಿಸಬೇಕೆಂದು ಇಂದಿನ ಕೀರ್ತನೆ ನಮಗೆ ಹೇಳಿಕೊಡುತ್ತೆ. ಇಂದಿನ ಶುಭ ಸಂದೇಶವನ್ನು ತೆಗೆದುಕೊಂಡು ಮತ್ತೆ ವಾಪಸ್ ನಾವು 2ನೇ ವಾಚನಕ್ಕೆ ಬರೋಣ. ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ. ಕಾರಣ, ಯೇಸುವಿನ ಒಂದು ಬರೋಣ ಅಥವಾ ಆಗಮನ ಶಾಸ್ತ್ರಿಗಳು, ಧರ್ಮಶಾಸ್ತ್ರಿಗಳು, ಫರಿಸಾಯರು, ಸದ್ದುಕಾಯರು, ಯಾಜಕರು ಇವರು ಗ್ರಹಿಸಿಕೊಳ್ಳಲಾಗಲಿಲ್ಲ. ನೋಡಿ, ನಾವು ಎಷ್ಟೇ ಶ್ರೇಷ್ಠ ಈ ಲೋಕದಲ್ಲಿ ಇರಬಹುದು, ಓದಿದ್ದಿರಬಹುದು, ಆದರೆ ದೇವರ ಜ್ಞಾನವನ್ನು ಗ್ರಹಿಸಿಕೊಳ್ಳಲು ಅಷ್ಟು ಸುಲಭವಿಲ್ಲ. ಅದು ಪ್ರಕಟಿಸಲ್ಪಟ್ಟ ಜ್ಞಾನ. ಅದಕ್ಕೆ ನಾವು ನೋಡ್ತೀವಿ, ಯೇಸು ಸ್ವಾಮಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ. ಪಿತನೇ, ಸ್ವರ್ಗ ಮತ್ತು ಭೂಲೋಕಗಳ ಒಡೆಯನೇ, ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಈ ವಿಷಯಗಳನ್ನು ಮರೆ ಮಾಡಿದಿ. ಮಕ್ಕಳಂತವರಿಗೆ ನೋಡಿ, ಯೇಸು ಬಂದಾಗ ಯೇಸುವನ್ನು ಅರಿತುಕೊಂಡವರು ಯಾರು ಇರಬಹುದು? ರೋಗಿಗಳು, ಪಾಪಿಗಳು, ಸಮಾಜದಲ್ಲಿ ನಿರಾಕರಿಸಲ್ಪಟ್ಟವರು ಅಥವಾ ಬಡವರು. ನೀವು ಅವರಿಗೆ ಶ್ರುತಪಡಿಸಿದ್ದೀರಿ. ಕುರುಬರಿಗೆ ಆ ಸಂದೇಶವನ್ನು ದೂತರು ತಂದರು. ಇದಕ್ಕಾಗಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೌದು ಪಿತನೇ, ಇದೇ ನಿಮ್ಮ ಸುಪ್ರೀತ ಸಂಕಲ್ಪ. ನಿಮ್ಮ ಸಂಕಲ್ಪವಾಗಿತ್ತು ಈ ಸಮಾಜದಲ್ಲಿ ಶೋಷಿತ ವರ್ಗದವರಾಗಿದ್ದವರನ್ನು ಮತ್ತು ಸಮಾಜದಲ್ಲಿ ಕೀಳಾಗಿ ಕಂಡವರನ್ನು ಮೇಲೆತ್ತುವುದಾಗಿತ್ತು. ನನ್ನ ಪಿತ ಸಮಸ್ತವನ್ನು ನನ್ನ ವಶಕ್ಕೆ ಒಪ್ಪಿಸಿದ್ದಾರೆ. ಪುತ್ರನು ಯಾರೆಂಬುದು ಪಿತನೇ ಹೊರತು ಬೇರಾರು ಅರಿಯರು. ಪಿತನು ಯಾರು ಎಂಬುದನ್ನು ಪುತ್ರನು ಮತ್ತು ಯಾರಿಗೆ ಪುತ್ರನು ಅವರನ್ನು ಶ್ರುತಪಡಿಸಲು ಇಚ್ಛಿಸುತ್ತಾನೋ. ನೋಡಿ,
ಈಗ ಯೇಸುವನ್ನು ಅರಿತುಕೊಳ್ಳುವುದಷ್ಟು ಸುಲಭವಲ್ಲ. ಯೇಸುವಿಂದ ಕರೆಯೋದು ಸುಲಭ ಇರಬಹುದು. ಅಂದ್ರೆ ಪಿತನು ಯಾರು ಎಂಬುದನ್ನು ಪುತ್ರನು, ಮತ್ತು ಯಾವನಿಗೆ ಪುತ್ರನು ಅವರನ್ನು ಶ್ರುತಪಡಿಸಲು, ದ ರಿವೀಲ್ಡ್ ನಾಲೆಡ್ಜ್. ನಮಗಿವತ್ತು ಜ್ಞಾನ ಇದೆ, ಲೌಕಿಕ ಲೋಕದ ಅಥವಾ ಈ ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಜ್ಞಾನ ಇರಬಹುದು. ಅದು ನಿಜವಾದ ಜ್ಞಾನವಲ್ಲ, ಅದು ಈ ಲೋಕದಲ್ಲಿ ಜೀವಿಸಲು ಬೇಕಾದ ಜ್ಞಾನ. ಆದರೆ ದೇವರು ಶ್ರುತ ರಿವೀಲ್ಡ್ ನಾಲೆಡ್ಜ್ ಅಂದರೆ ಪ್ರಕಟಿಸಲ್ಪಟ್ಟ ಜ್ಞಾನ, ಅದು ಯೇಸು ನಮಗೆ ಕೊಡುತ್ತಾರೆ, ಪವಿತ್ರಾತ್ಮ ನಮಗೆ ಕೊಡುತ್ತಾರೆ. ಅದಕ್ಕಾಗಿ ಯೇಸು ಈ ರೀತಿಯಾಗಿ ಕರೆ ನೀಡುತ್ತಾರೆ ನಮಗೆಲ್ಲರಿಗೂ. ದುಡಿದು ಭಾರ ಹೊತ್ತು, ಇವತ್ತು ನಾವು ಸೋತು ಹೋಗಿದ್ದೀವಿ, ನೊಂದು ಹೋಗಿದ್ದೀವಿ, ಬೆಂದು ಬಸವಳಿದು ಹೋಗಿದ್ದೀವಿ, ಭಾರ ಹೊತ್ತು ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ಐ ವಿಲ್ ಗಿವ್ ಯು ರೆಸ್ಟ್. ಯು ಆರ್ ರೆಸ್ಟ್ಲೆಸ್, ಯು ಆರ್ ಡಿಸ್ಟರ್ಬ್ಡ್, ನಿಮಗೆ ಸಮಾಧಾನ ಇಲ್ಲ, ಸಮಸ್ಯೆಗಳಿವೆ, ಆದರೆ ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ಏಕೆ? ನಾನು ವಿನಯಶೀಲನು, ದೀನ ಹೃದಯನು. ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ, ಆಗ ನಿಮಗೆ ವಿಶ್ರಾಂತಿ ಸಿಗುವುದು. ವಿ ಶುಡ್ ಲರ್ನ್ ಫ್ರಮ್ ದ ಸ್ಕೂಲ್ ಆಫ್ ಜೀಸಸ್. ಯೇಸುವಿನಿಂದ ನಾವು ಕಲಿತುಕೊಳ್ಬೇಕು, ಆವಾಗ ನಮಗೆ ವಿಶ್ರಾಂತಿ ಸಿಗುವುದು. ನನ್ನ ಹೊರೆ ಹಗುರ, ನನ್ನ ನೊಗ ಹಗುರ, ಹೊರೆ ಸುಗಮ. ಈ ಒಂದು ಬೆಳಕಿನ ಮೇಲೆ ಎರಡನೇ ವಾಚನವನ್ನು ನಾವು ಧ್ಯಾನಿಸುವಾಗ ನಾವು ಹೇಗೆ ಬಾಳಬೇಕು ಎಂಬುದಾಗಿ ನಮಗೆ ಸಂತ ಪೌಲರು ರೋಮನ್ನರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾರೆ. ಅವರು ಹೇಳ್ತಾರೆ, ಸಹೋದರರೇ, ನಿಮ್ಮಲ್ಲಿ ನಿಜವಾಗಿಯೂ ದೇವರ ಆತ್ಮ ನೆಲೆಸಿದ್ದರೆ ನೀವು ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಜೀವಿಸದೆ ಪವಿತ್ರಾತ್ಮ ಅವರ ಚಿತ್ತಕ್ಕೆ ಅನುಸಾರವಾಗಿ ಜೀವಿಸುತ್ತೀರಿ. ನೋಡಿ, ಇವತ್ತು ದೇಹದಲ್ಲಿ ನಮಗೆ ಅಶ್ಲೀಲತೆ, ಕಾಮ ಮತ್ತು ಈ ಲೋಕದ ಲೌಕಿಕತೆ ನಮ್ಮನ್ನು ಎಳೀತಾ ಇರುತ್ತೆ. ಆದ್ದರಿಂದ ಬೈಬಲ್ ಹೇಳುತ್ತೆ, ನೀವು ಶರೀರ ಸ್ವಭಾವಕ್ಕೆ, ದೇವರ ಆತ್ಮ ನಮ್ಮಲ್ಲಿದ್ರೆ ನಾವು ಪವಿತ್ರ ಆತ್ಮದತ್ತ ಜೀವನವನ್ನು ಜೀವಿಸುತ್ತೇವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ವಾಕ್ಯ 13 ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ದೇವರು ನಮಗೆ ಸ್ವತಂತ್ರ ಜೀವನಕ್ಕೆ ಕರೆ ನೀಡಿದ್ದಾರೆ. ಯಾವ ಆ ಸ್ವತಂತ್ರ ಜೀವನ ದೈಹಿಕ ದುರಿಚ್ಛೆಗಳಿಗೆ, ಬಯಕೆಗಳಿಗೆ ಸಾಧನವನ್ನಾಗಿ ಮಾಡ್ಕೊಳ್ಬಾರ್ದು. ದೇಹ ಪರಿಶುದ್ಧವಾದುದು. ಅದಕ್ಕಾಗಿ ಸಂತ ಪೌಲ ಹೇಳ್ತಾನೆ, ಯಾರಲ್ಲಿ ಕ್ರಿಸ್ತ ಯೇಸುವಿನ ಆತ್ಮ ಇಲ್ಲವೋ ಅವನು ಕ್ರಿಸ್ತ ಯೇಸುವಿಗೆ ಸೇರಿದವನಲ್ಲ. ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರ ಆತ್ಮ ನಿಮ್ಮಲ್ಲಿ ನೆಲೆಗೊಂಡಿರಲಿ. ಯೇಸುವನ್ನು ಮರಣದಿಂದ ಎಬ್ಬಿಸಿದ ಅಂದ್ರೆ ಸರ್ವೇಶ್ವರನ ಆತ್ಮ ನಿಮ್ಮಲ್ಲಿ ನೆಲೆಗೊಂಡಿರಲಿ. ಆಗ ಕ್ರಿಸ್ತ ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರು ನಿಮ್ಮಲ್ಲಿ ನೆಲೆಗೊಂಡಿರುವ ಆತ್ಮನ ಮುಖಾಂತರ ನಿಮ್ಮ ನಶ್ವರ ದೇಹಗಳಿಗೂ ಜೀವವನ್ನು ನೀಯುವರು. ಅಂದ್ರೆ ದೇವರು ನಮಗೆ ತಮ್ಮ ಆತ್ಮವನ್ನು ಕರುಣಿಸಿದ್ದಾರೆ. ಆ ಆತ್ಮ ಪುನರುತ್ಥಾನ ಪ್ರಭೆಯ ಮೂಲಕ, ದೀಕ್ಷಾ ಸ್ನಾನದ ಮೂಲಕ ನಾವು ಆಶೀರ್ವಾದ ಹೊಂದಿದ್ದೇವೆ. ಪ್ರಭು ಯೇಸು ನಮಗೆ ಪ್ರಕಟಿಸಲ್ಪಟ್ಟಿದ್ದಾರೆ. ನಮ್ಮ ದೇಹಗಳಿಗೂ ಕೂಡ, ಈ ಬಲಹೀನ ದೇಹಕ್ಕೂ ಕೂಡ ಶಕ್ತಿ ಸಿಗುವುದು. ಆದ್ದರಿಂದ ಸಹೋದರರೇ, ನಾವು ಶರೀರ ಸ್ವಭಾವದ ಹಂಗಿನಲ್ಲಿಲ್ಲ. ನಾವು ಶರೀರಕ್ಕಾಗಿ ಲೋಕದಲ್ಲಿ ಜೀವಿಸ್ತಾ ಇಲ್ಲ, ಅದರ ಆಶಾಪಾಶಗಳಿಗೆ ಅನುಗುಣವಾಗಿ ಬಾಳುವ ಹಂಗಿನಲ್ಲೂ ಇಲ್ಲ. ನೀವು ಈ ಆಶಾಪಾಶಗಳಿಗಾಗಿ ಮಾತ್ರ ಬಾಳ್ತಾ ಇಲ್ಲ. ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ನೀವು ಜೀವಿಸಿದರೆ ನೀವು ಖಂಡಿತ ಸಾಯುವಿರಿ. ಯು ವಿಲ್ ಡೈ. ಪವಿತ್ರಾತ್ಮ ಅವರ ನೆರವಿನಿಂದ ದೈಹಿಕ ದುರಭ್ಯಾಸಗಳನ್ನು ದಮನ ಮಾಡಿದರೆ ಜೀವಿಸುವಿರಿ. ಇವತ್ತು ಆತ್ಮೀಯರೇ, ನಮ್ಮಲ್ಲಿರುವ ದೈಹಿಕ ದುರಭ್ಯಾಸಗಳನ್ನು ನಾವು ದಮನ ಮಾಡಬೇಕು. ದಮನ ಮಾಡದಿದ್ರೆ ನಾವು ಖಂಡಿತ ಜೀವಿಸಲು ಅಸಾಧ್ಯ. ದಮನ, ನೆನಪಿನಲ್ಲಿ ಇಟ್ಕೊಳ್ಳಿ ವರ್ಡ್ ದಮನ. ದಮನಿಸುವುದು ಅಂದ್ರೆ ಏನು? ನಮ್ಮ ಶಕ್ತಿಯಲ್ಲ, ಪವಿತ್ರಾತ್ಮರ ಶಕ್ತಿಯಿಂದ, ಪ್ರಾರ್ಥನಾ ಶಕ್ತಿಯಿಂದ, ದೇವರ ಆತ್ಮರ ಶಕ್ತಿಯಿಂದ ನಾವು ಇದನ್ನು ದಮನಿಸಲು ಸಾಧ್ಯವಿದೆ. ಆದ್ದರಿಂದ ಯೇಸು ಹೇಳ್ತಾರೆ, ನಾನು ವಿನಯಶೀಲನು, ದೀನ ಹೃದಯನು, ನನ್ನಿಂದ ಕಲಿತುಕೊಳ್ಳಿ. ವಿ ಶುಡ್ ಲರ್ನ್ ಫ್ರಮ್ ಜೀಸಸ್. ಯೇಸುವಿನಿಂದ ಕಲಿತುಕೊಳ್ಳೋಣ ಮತ್ತು ನಮ್ಮ ಜೀವನವನ್ನು ಪವಿತ್ರಾತ್ಮರ ಹಾದಿಯಲ್ಲಿ, ಹೇಗೆ ಯೇಸು ಸ್ವಾಮಿ ತನ್ನ ಜೀವನವನ್ನು ಪಿತನಿಗಾಗಿ ಜೀವಿಸಿದರೋ ನಾವು ಕೂಡ ಪಿತನಿಗಾಗಿ ಜೀವಿಸಲು, ಯೇಸುವಿಗಾಗಿ ಜೀವಿಸಲು ಪವಿತ್ರ ಆತ್ಮರು ನಮಗೆ ಸಹಾಯ ಮಾಡುತ್ತಾರೆ. ಆದ್ದರಿಂದ ಈ ವಾಚನಗಳ ಆಶೀರ್ವಾದ ನಮಗೆ ಪವಿತ್ರಾತ್ಮರ ಶಕ್ತಿಯಿಂದ ತುಂಬಲ್ಪಟ್ಟಾಗ ಖಂಡಿತವಾಗಿಯೂ ಸಿಗುತ್ತೆ. ಪ್ರಾರ್ಥಿಸೋಣ ನಾವು, ಪವಿತ್ರಾತ್ಮರೇ ನಮ್ಮಲ್ಲಿ ಬಂದಿರಿ, ನಮ್ಮನ್ನು ಬಲಪಡಿಸಿರಿ. ನಾವು ಪ್ರಭು ಯೇಸುವಿನ ಆ ವಾಕ್ಯದಲ್ಲಿ ಜೀವಿಸಿ ಸಾಕ್ಷಿಗಳಾಗಿ ನಮ್ಮನ್ನು ಮಾರ್ಪಡಿಸಿರಿ. ನಮ್ಮ ಸಮುದಾಯಗಳಲ್ಲಿ, ನಮ್ಮ ಧರ್ಮ ಕೇಂದ್ರದಲ್ಲಿ, ನಮ್ಮ ಸಮಾಜದಲ್ಲಿ ಸತ್ಯದ ಹಾದಿಯಲ್ಲಿ ಜೀವಿಸುವಂತೆ
ನಮಗೆ ನಿಮ್ಮ ಸ್ವರ್ಗೀಯ ಜ್ಞಾನ, ಪ್ರಕಟಿಸಲ್ಪಟ್ಟ ಜ್ಞಾನವನ್ನು ನೀಡಿರಿ. ನಮ್ಮಲ್ಲಿರುವ ಬಲಹೀನತೆಯನ್ನು ಎಲ್ಲವನ್ನು ತೊಡೆದು ಹಾಕಿ ನಮ್ಮನ್ನು ಆಶೀರ್ವದಿಸಿರಿ ಪ್ರಭುವೇ ಎಂಬುದಾಗಿ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ, ಸ್ತೋತ್ರ, ವಂದನೆಗಳನ್ನು ಸಲ್ಲಿಸುತ್ತೇವೆ. ಈ ದಿನ ದೇವ ನಾವು ಆಲಿಸಿದ ಈ ಸುವಾರ್ತೆ ನಮಗೆ ಸ್ವಸ್ಥತೆಯನ್ನು ತರಲಿ ಮಾತ್ರವಲ್ಲ, ನಮ್ಮನ್ನು ಶುದ್ಧೀಕರಿಸಿ ನಾವು ಕೂಡ ಯೇಸು ಪ್ರಭುವಿನಂತೆ ದೀನಶೀಲರಾಗಿ ವಿನಯಶೀಲರಾಗಿ ಜೀವಿಸುವ ವರ ಪವಿತ್ರಾತ್ಮರ ಮೂಲಕ ನಮಗೆ ಸಿಗಲಿ. ನಮ್ಮ ದೇಹದಲ್ಲಿರುವ ಎಲ್ಲ ಅಂಧಕಾರ ಬಂಧನಗಳು, ಎಲ್ಲ ರೋಗ ರುಜಿನಗಳು, ಈ ಸುವಾರ್ತೆಯನ್ನು ಆಲಿಸುತ್ತಿರುವವರ ಮೇಲಿರುವ ಎಲ್ಲ ಬಂಧನಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ದೇವರ ಕರುಣೆ, ದೇವರ ಕೃಪೆ, ದೇವರ ಪ್ರೀತಿ, ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇಳಿದು ಬರಲೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಜೀವವುಳ್ಳ ತಂದೆಯೇ, ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಿ ಆರೋಗ್ಯ ಭಾಗ್ಯದಲ್ಲಿ ಕಾಪಾಡಿ ಪ್ರಭುವಿಗೆ ಸಾಕ್ಷಿಗಳಾಗಿ ಮಾರ್ಪಡಿಸಲಿ. ಆಮೆನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ, ನನಗಾಗಿಯೂ ನನ್ನ ಸುವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ಆಮೆನ್.